ದೇಶದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಆರೋಗ್ಯ ಇಲಾಖೆ ಸಮರೋಪಾದಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಈ ಮಹಾಮಾರಿಯ ವಿರುದ್ಧದ ಹೋರಾಟದಲ್ಲಿ ಆಂಬ್ಯುಲೆನ್ಸ್ಗಳ ಪಾತ್ರ ಕೂಡ ಬಹಳ ಮಹತ್ವದ್ದು. ರಾಜ್ಯ ಸರ್ಕಾರದ ಅಧೀನದಲ್ಲಿ ಕಾರ್ಯಾಚರಿಸ್ತಾ ಇರುವ 108 ಆಂಬ್ಯುಲೆನ್ಸ್ಗಳು ಈಗ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಇವುಗಳು ಎಷ್ಟು ಸೇಫ್ ಆಗಿದೆ, ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ಡೀಟೇಲ್ಸ್. ಮಹಾಮಾರಿ ಕೊರೋನಾ ವಿರುದ್ಧ ಇಡೀ ದೇಶವೇ ಒಂದಾಗಿ ಹೋರಾಟವನ್ನ ಮಾಡ್ತಾ ಇದೆ. ಆರೋಗ್ಯ ಇಲಾಖೆ, ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಶಕ್ತಿ ಮೀರಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈ ನಡುವೆ ನಾವು ಮರೆಯಲಾಗದ ಸೇವೆ ಅಂದ್ರೆ ಅದು ಆಂಬ್ಯುಲೆನ್ಸ್ಗಳದ್ದು. ಹೌದು, ರಾಜ್ಯದಾದ್ಯಂತ ಇರುವ ಆಂಬ್ಯುಲೆನ್ಸ್ಗಳು ರಾತ್ರಿ ಹಗಲೆನ್ನದೆ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ನಿರತವಾಗಿವೆ. ಸಿಬ್ಬಂದಿಗಳು ಈ ನಿಟ್ಟಿನಲ್ಲಿ ಹಗಲು ರಾತ್ರಿ ಕಾರ್ಯ ಪ್ರವೃತ್ತರಾಗಿದ್ದಾರೆ. ಈ ನಡುವೆ ರಾಜ್ಯ ಆರೋಗ್ಯ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ 108 ಆಂಬ್ಯುಲೆನ್ಸ್ಗಳು ಕೂಡ ಕೋವಿಡ್-19 ವಿರುದ್ಧದ ಹೋರಾಟಕ್ಕೆ ಸನ್ನದ್ಧವಾಗಿದೆ. ಆರೋಗ್ಯ ಇಲಾಖೆಯ ಅಧೀನದಲ್ಲಿ ಜೀವಿಕೆ ಇಎಂಆರ್ಐ ಮುಖಾಂತರ ರಾಜ್ಯದಾದ್ಯಂತ 30 ಆಂಬ್ಯುಲೆನ್ಸ್ಗಳು ಕಾರ್ಯನಿರತವಾಗಿದ್ದು, 27 ಆಂಬ್ಯುಲೆನ್ಸ್ಗಳು ಬೆಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿವೆ. 3 ಆಂಬ್ಯುಲೆನ್ಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19ಗಾಗಿ ಮೀಸಲಾಗಿವೆ. ಮಾರ್ಚ್ 5ರಂದು ಮೊದಲ ಕೋವಿಡ್-19 ಪೇಷಂಟ್ ಅನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯಲಾಗಿದ್ದು, ಈವರೆಗೆ 700ಕ್ಕೂ ಅಧಿಕ ಸೋಂಕಿತ ಅಥವಾ ಶಂಕಿತ ರೋಗಿಗಳನ್ನ ಆಸ್ಪತ್ರೆಗೆ ಈ ಆಂಬ್ಯುಲೆನ್ಸ್ಗಳ ಮೂಲಕ ತಲುಪಿಸಲಾಗಿದೆ. ಈ ಸಂದರ್ಭ ಆಂಬ್ಯುಲೆನ್ಸ್ಗಳಲ್ಲಿ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಕೊರೋನಾ ಲಕ್ಷಣಗಳುಳ್ಳ ರೋಗಿಗಳನ್ನ ಅದಕ್ಕಾಗಿಯೇ ಮೀಸಲಿಟ್ಟ ಆಂಬ್ಯುಲೆನ್ಸ್ಗಳಲ್ಲಿ ಕರೆದೊಯ್ಯಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ಸಿಬ್ಬಂದಿಯು ಪಿಪಿ ಕಿಟ್, ಫೇಸ್ ಮಾಸ್ಕ್, ಸ್ಯಾನಿಟೈಸರ್ಗಳನ್ನ ಬಳಸುತ್ತಾರೆ. ಜೊತೆಗೆ ಫೀಲ್ಡ್ ಅಂಡ್ ಸಪೋರ್ಟ್ ಸ್ಟಾಫ್ಗಳು ಕೂಡ ರಾತ್ರಿ ಹಗಲೆನ್ನದೆ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಊಟೋಪಚಾರದ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಜೀವಿಕೆ ಇಎಂಆರ್ಐನ ಸೌತ್ ಕರ್ನಾಟಕ ಪ್ರೋಗ್ರಾಂ ಮ್ಯಾನೇಜರ್ ಮೊಹಮ್ಮದ್ ಆಸಿಫ್, ರೀಜನಲ್ ಮ್ಯಾನೇಜರ್ ಯತೀಶನ್, ಕರ್ನಾಟಕ ಸ್ಟೇಟ್ ಹೆಡ್ ಹನುಮಂತ್ ಮುಂತಾದವರ ಮೇಲ್ವಿಚಾರಣೆಯಲ್ಲಿ ಎಲ್ಲಾ ಚಟುವಟಿಕೆಗಳು ನೆರವೇರುತ್ತಿವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.